ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, Vidya Coffee, Aishwarya KT Specialty. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್, ನಾವು ಸೌರವೀಕ್ಷಕರು. ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರವೀಕ್ಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದ, ಐಶ್ವರ್ಯ KT ಸ್ಪೆಷಾಲಿಟಿ, ವಿದ್ಯಾ ಕಾಫಿ, ಹಾಗೆಯೇ ಶಶಿ ಸೋಪು. ಓಕೆ, ನಮ್ಮ ಸೌರವೀಕ್ಷ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲಾಗಿ ನಮ್ಮ ಜೊತೆ ಸರೋಜ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ನಾನು ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ದು ಒಂದು ಪದಾರ್ಥ ಮಾಡ್ತೇನೆ. ಈರುಳ್ಳಿ ನಾರ್ಮಲ್ ಪದಾರ್ಥಕ್ಕೆ ಹಾಕ್ತೇವೆ ಮತ್ತು ಕ್ಯಾಪ್ಸಿಕಮ್ ಅದು ಒಂದೇ ಪದಾರ್ಥ ಇದ್ದು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಪದಾರ್ಥನ, ಬೇರೆ ಏನು ಅದಕ್ಕೆ ಹಾಕ್ಲಿಕ್ಕಿಲ್ಲ? ತರಕಾರಿ ಬೇರೆ ಮಸಾಲ ಇಲ್ಲ, ಬೇರೆ ತರಕಾರಿ ಏನು ಸಹ ಹಾಕಿ. ಓ, ಹಾಗಾದ್ರೆ ಸ್ಪೆಷಲ್ ಆಗಿ ಈರುಳ್ಳಿ ಸಾರು ಅಂತ ಹೇಳ್ಬೋದಲ್ಲ? ಕ್ಯಾಪ್ಸಿಕಮ್ ನೀರುಳ್ಳಿದು ಒಂದೇ ಕಾಂಬಿನೇಷನ್ ಮಾಡಿ. ಓಕೆ, ಇನ್ನೊಂದು ಒಂದೇ ನಮ್ಮ ಊರದ್ದು ಒಂದೇ ದೋಸೆ, ಪೂರ ದೋಸೆ ಹೇಳ್ತಾರೆ. ಅದು ಪೂರ ಚಕ್ಕುಳಿ ಹೇಳ್ತಾರೆ. ಪೂರ ಚಕ್ಕುಳಿ ಅದು ಅಂದರೆ ದೋಸೆ. ದೋಸೆ ಸ್ವೀಟ್ ಇರುತ್ತಲ್ಲ. ಓಕೆ, ನೀವು ಬಂದಾಗ ಒಂದೊಂದು ನಿಮ್ಮ ಊರಿದ್ದು ಸ್ಪೆಷಲ್ ಅನ್ನ ಹೇಳ್ಕೊಂಡು ಒಡಿಶಾ ಸ್ಪೆಷಲ್ ಹೇಳ್ತಾ ಇರ್ತೀರಾ. ಇವತ್ತು ಸ್ವೀಟ್ ದೋಸೆ ಅಂತ ಹೇಳ್ಬೋದಾ? ದೋಸೆ ಮತ್ತೆ ಕ್ಯಾಪ್ಸಿಕಮ್ ನೀರುಳ್ಳಿದು ಪದಾರ್ಥ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಈರುಳ್ಳಿ ಕ್ಯಾಪ್ಸಿಕಮ್ ಪದಾರ್ಥ ಅಲ್ಲ? ಓಕೆ, ಈಗ ಫಸ್ಟಿಗೆ ಕಡಾಗಬೇಕಲ್ಲ. ಓಕೆ, ಓರೆ ಒರೆಸ್ಬೇಕಲ್ಲ? ಎಸ್, ಆಯಿಲ್ ಹಾಕ್ಬೇಕಲ್ಲ? ಈಗ ಬಿಸಿ ಆಯಿತು ಅಂತ ಸ್ವಲ್ಪ ಹಾಕು ಆಯಿಲ್. ಓಕೆ, ಬಿಸಿ ಆದ ನಂತರವೇ ಆಯಿಲ್ ಹೋಗಿದ್ದಲ್ಲ? ಇದರಲ್ಲಿ 2 ಸ್ಪೂನ್ ಆಯಿಲ್, ದೊಡ್ಡ ಸ್ಪೂನ್ ಇಲ್ಲ, ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಆಯಿಲ್ ಹಾಕಬೇಕು. 2 ಸ್ಪೂನು ಆಯಿಲ್ ಹಾಕಬೇಕಲ್ಲ? ಓಕೆ, ನೀವು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ತಂದಿದ್ದೀರಾ? ಸ್ವಲ್ಪ ಚೂರು ಬಿಸಿಯಾಗಿದೆ. ಆಯಿಲ್ ಬಿಸಿ ಆಗಬೇಕಾ? ಮತ್ತೆ ನಾನು ಫಸ್ಟ್ ಅಂತ ಮಾಡಿ ಇದು ನೀರುಳ್ಳಿ ಉಂಟನ, ನೀರುಳ್ಳಿ ಈ ಥರ ರೌಂಡ್ ಕಟ್ ಮಾಡಬೇಕು. ಓಕೆ, ರೌಂಡ್ ಕಟ್ ಮಾಡಿದರೆ ಮತ್ತೆ ಪ್ರತಿಯೊಂದು ಲೇಯರ್ ಕೂಡ ಅದಕ್ಕೆ ತೆಗೆದಿದ್ರಲ್ಲ? ಹಾಂ, ಸರಿ ಆಗ್ತದೆ. ಓಕೆ, ನಾರ್ಮಲ್ ನಾವು ಈ ಥರನೇ ಮಾಡ್ಕೊಳ್ಬೇಕಲ್ಲ? ಬಿಸಿ ಸ್ವಲ್ಪ ಆಗಲಿಲ್ಲ. ಓಕೆ, ಇದಕ್ಕೆ ಸ್ವಲ್ಪ ಫಸ್ಟ್ ನೀರುಳ್ಳಿ ಫ್ರೈ ಮಾಡುವ. ಈಗ ರೌಂಡ್ ಇದ್ದರೆ ಚೆನ್ನಾಗಿರುತ್ತಲ್ಲ? ಹಾಂ, ಅದರ ಪದಾರ್ಥಕ್ಕೆ ಸ್ವಲ್ಪ ಇದು ಬೇಗ ರೆಸಿಪಿ ಆಗ್ತದೆ. ಬೆಳಿಗ್ಗೆ ಸಹ ನೀವು ಮಕ್ಕಳಿಗೆ ತಿನ್ನಬೇಕಾ ಟೈಮಲ್ಲಿ ಸಹ ಮಾಡಬೇಕು, ರೆಡಿ ಮಾಡಬೇಕು. ಈ ಥರ ಮಾಡ್ಕೊಳ್ಳೋದು ಟಿಫಿನ್ಗೆ? ಓಕೆ, ನಾರ್ಮಲ್ ಆಗಿ ನಾವು ಸಾಂಬಾರಿಗೆಲ್ಲ ಈರುಳ್ಳಿ ಹಾಕ್ತೇವೆ, ಬಟ್ ಇದು ಈರುಳ್ಳಿಯೇ ಸಾಂಬಾರು. ಇದು ನೀರುಳ್ಳಿ ಕ್ಯಾಪ್ಸಿಕಮ್ದು ಪದಾರ್ಥ ಆಗ್ತದೆ. ಗಸಿ ಟೈಪಲ್ಲಿ ಸ್ವಲ್ಪ ಮಾಡಬೇಕು. ಯಾವುದು ಗಸಿ ಅಲ್ಲ? ಹೌದು, ದೋಸೆಗೆ ಚಪಾತಿಗೆ. ದೋಸೆ ಚಪಾತಿಗೆಲ್ಲ ಅದಕ್ಕೆಲ್ಲಕ್ಕೆ ಸರಿ ಆಗ್ತದೆ. ಓಕೆ, ಅದಕ್ಕೆ ಈಗ ಸ್ವಲ್ಪ ಹಳದಿ ಪೌಡರ್ ಉಂಟು. ಹಳದಿ ಪೌಡರ್ ಅಲ್ಲ? ಇದರಲ್ಲಿ ಸ್ವಲ್ಪ ಹಳದಿ ಪೌಡರ್, ಒಂದೆರಡು ಚಿಟಿಕೆ. ನಿಮಗೆ ಗೊತ್ತುಂಟು ಆ ಚಿಟಿಕೆ ಅಂತ ಹೇಳಿದರೆ? ಚಿಟಿಕೆಯಿಂದ ಎಷ್ಟು ಗೊತ್ತುಂಟು ಅದು? ನಿಮ್ಮ ಆ ಕಡೆ ಎಲ್ಲ ಹೇಗೆ ಚಿಟಿಕೆಗೆ ಹೇಗೆ ಹೇಳಿ? ಟಿಕ್ಕೆ 2 ಟಿಕ್ಕೆ ಹೇಳ್ತಾರೆ. ಮತ್ತು ಅದಕ್ಕೆ ಈಗ ಕ್ಯಾಪ್ಸಿಕಮ್ ಹಾಕು. ಓಕೆ, ಇದು ಕ್ಯಾಪ್ಸಿಕಮ್ಗೆ ನಾನು ಈ ಥರ ಕಟ್ ಮಾಡಿದ್ದು. ನೀರುಳ್ಳಿ ಥರ ಸೇಮ್ ಕಟ್ ಮಾಡಿದ್ದು. ಕ್ಯಾಪ್ಸಿಕಮ್ ಇದು ಡಿಫ್ರೆಂಟ್ ಟೇಸ್ಟ್ ಬರ್ಬೋದು ಅಂತಲ್ಲ? ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರಬೇಕು. ಮತ್ತು ಅದರಲ್ಲಿ ಲಾಸ್ಟ್ಗೆ
ನೀವು ಮಸಾಲ ಸ್ವಲ್ಪ ಇದರಲ್ಲಿ ಹಾಕಬೇಕು. ಎಷ್ಟು ಮಸಾಲ ನೀವು ಯೂಸ್ ಮಾಡಬೇಕು ಆ ಥರ. ನಮ್ಮ ಊರಲ್ಲಿ ಸ್ವಲ್ಪ ನಾನು ಮಸಾಲೆ ಯೂಸ್ ಮಾಡ್ತೇನೆ, ತುಂಬ ಮಸಾಲ ಹಾಕೋದಿಲ್ಲ. ನೀರುಳ್ಳಿ ಬೆಳ್ಳುಳ್ಳಿ ಇದು ಸಹ ಪೇಸ್ಟ್ ಹಾಕಬೇಕು. ನಾನು ಇಡೀ ಕಟ್ ಮಾಡಿ ತಂದಿದ್ದು ಅದು ಹಾಕ್ತೇನೆ. ಹಾಗೆ ಹಾಕ್ತೀರಾ? ಈಗ ಯಾವುದು ಶುಂಠಿ ಬೆಳ್ಳುಳ್ಳಿ? ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಇಡಿಯೇ ಹಾಕ್ತಿದ್ದೀರಲ್ಲ. ಈಗ ಸಾಸ್ ಏನಾದರೂ ಹಾಕುಂಟಾ? ಇಲ್ಲ ಸಾಸ್ ಏನು ಸಹ ಹಾಕ್ಲಿಕ್ಕೆ ಇಲ್ಲ. ಅದಕ್ಕೆ ಟೊಮೆಟೊ ಸ್ವಲ್ಪ ಹಾಕಬೇಕು. ನೋಡಿ ಈ ಥರ ನಾನು ಇದು ಈ ಥರ ತಂದಿದ್ದು. ಇದು ಮೇಲ್ಟೆ ಆಗ್ತದೆ. ಇದು ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ. ಅದು ಪೇಸ್ಟ್ ಕೂಡ ಹಾಕ್ಬೋದಾ ಹೇಗೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಈ ಥರ ಹಾಕಲಿಲ್ಲ, ಹಾಕಬೇಕು. ಅದರಲ್ಲಿ ರುಚಿ ಸ್ವಲ್ಪ ಬೇರೆ ಟೈಪಲ್ಲಿ ಚೆನ್ನಾಗಿ ಬರುತ್ತಲ್ಲ. ಇದು ಆಗಬೇಕಾ ಮತ್ತೆ ಸ್ವಲ್ಪ. ಮತ್ತೆ ಈಗ ನಾನು ಟೊಮ್ಯಾಟೊ ಹಾಕು. ಟೊಮ್ಯಾಟೊ ಸಹ ಆ ಥರ ಕಟ್ ಮಾಡಿ ಸೇಮ್ ಈ ಥರ ಪೀಸ್ ಮಾಡಿ. ಇದಕ್ಕೆ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಯಾಕೆ ಉಪ್ಪು ಬೇಗ ಹಾಕ್ತೇನೆ, ಇದು ಬೇಗ ಸ್ವಲ್ಪ ಸ್ಮೂತ್ ಆಗ್ತದೆ. ಬೇಗ ಹಾಕಿದರೆ ಬೇಗ ಬೇಯ್ತದೆ ಅಂತಲ್ಲ. ಓಕೆ ಓಕೆ. ಈಗ ಮುಚ್ಚಳ ಸ್ವಲ್ಪ ಮುಚ್ಚಳ ಗ್ಯಾಸ್ ಸ್ವಲ್ಪ ಮೇಲೆ ಮಾಡಾಯಿತು. ಇದು ಸ್ವಲ್ಪ ಜಾಸ್ತಿ ಮಾಡಬೇಕು. ಅದರಲ್ಲಿ ಸ್ವಲ್ಪ ಸ್ಮೂತ್ ಆಗಬೇಕು, ಆಗ್ತದನ್ನ ಸರಿ. ಇದು ಹೀಗೆ ಅದಕ್ಕೆ ಮಸಾಲೆ ಹೊಡೆಯುವುದಾ? ಇನ್ನು ಬೇರೆ ಮಸಾಲೆ ಸ್ವಲ್ಪ ಗರಂ ಮಸಾಲ ಕಡಿಲಿಕ್ಕೆ ಆ ಥರ ಏನಿಲ್ಲ, ಮಿಕ್ಸ್ ಮಾಡಲಿಕ್ಕೆ ಏನಿಲ್ಲ. ಖಾಲಿ ಕಡಲೆ ತಂದಿದ್ದು ಅದಕ್ಕೆ ಸ್ವಲ್ಪ ಗ್ರೈಂಡಿಂಗ್ ಮಾಡಿ ಹಾಕಬೇಕು. ಅದನ್ನು ಗ್ರೈಂಡ್ ಮಾಡಬೇಕು ಲಾಸ್ಟ್. ಇದರಲ್ಲಿ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕ್ತೇನೆ. ಓಕೆ, ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಲಾಸ್ಟ್ಗೆ ಕಡಲೆ ಪೌಡರ್ ಹಾಕಿ. ಓಕೆ, ನೋಡಿ ನಾನು ಆಯಿಲ್ ಸ್ವಲ್ಪ ಹಾಕಬೇಕು. ನೀರು ಹಾಕ್ಲಿಕ್ಕೆ ಇಲ್ಲ ಅಷ್ಟು. ಹೌದು, ನೀರು ಸಹ ಅದೇ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊದಲ್ಲಿ ಸ್ವಲ್ಪ ನೀರು ಬಿಡುತ್ತೆ ಅಲ್ಲ? ಬಿಡ್ತದೆ ಅದು. ಸ್ಮೂತ್ ಆಯಿತು ನೋಡಿ, ಮೆಲ್ಟ್ ಆಗ್ತದೆ ಸ್ವಲ್ಪ. ಹೌದು, ಇನ್ನು ಮಸಾಲೆ ಎಲ್ಲ ಬಿದ್ದಾಗ ಅಲ್ಲಿಗೆ ಚೆನ್ನಾಗಿ ಬರ್ಬೋದು. ಈಗ ನಾನು ಇದು ಗ್ರೈಂಡಿಂಗ್ ಮಾಡಿ ಇಡುವ. ಗ್ರೈಂಡಿಂಗ್ ಮಾಡೋದಲ್ಲ, ಸಮಯ ವೇಸ್ಟ್ ಮಾಡೋದು ಬೇಡ ಅಂತ. ಓಕೆ, ಇದು ಈಗ ಗ್ರೈಂಡಿಂಗ್ ಮಾಡಬೇಕು. ಓಕೆ, ಅದಕ್ಕೆ ಬೇರೆ ಏನಿಲ್ಲ, ಅಷ್ಟೇ ಸ್ವಲ್ಪ ಖಾಲಿ ಗ್ರೈಂಡಿಂಗ್ ಮಾಡಿ. ನೀರೇನು ಹಾಕಬೇಕು? ಇಲ್ಲ, ನೀರೇನು ಹಾಕಲಿಕ್ಕೆ ಪೌಡರ್ ಟೈಪಲ್ಲಿ ಬೇಕು. ಪೌಡರ್ ಟೈಪ್ ಬೇಕಲ್ಲ? ಓಕೆ, ಸಾಕಾಗುತ್ತಾ? ಸಾಕು. ಈಗ ಬೇಡ, ಈಗ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದಾ ಕಡಲೆ? ಇದಕ್ಕೆ ಜಾಸ್ತಿ ಬೇಡ, ಜಾಸ್ತಿ ಅದು ತುಂಬ ಕಾಯಿ ಸರಿ ಆಗುತ್ತೆ. ಇದರಲ್ಲಿ ಈಗ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ 1 ಸ್ಪೂನ್ ಗರಂ ಮಸಾಲ. ಇಡಲಾ ಸ್ವಲ್ಪ? ಸ್ಲೋ 1 ಸ್ಪೂನ್ ಗರಂ ಮಸಾಲ. 1 ಸ್ಪೂನ್ ಗರಂ ಮಸಾಲ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಸಹ ಸ್ವಲ್ಪ ಹಾಕಿ. ಓಕೆ, ಎಷ್ಟು ಟೇಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ದೀರಲ್ಲ? ಚಿಲ್ಲಿ ಪೌಡರ್ ನಿಮ್ಮದು ಕಾಲು. ನಾವು ಎಕ್ಸ್ಟ್ರಾ ಇದಕ್ಕೆ ಖಾರ ಏನು ಹಾಕಿಲ್ಲ, ಹಾಗಾಗಿ ಖಾರ ಎಂತ ಸಹ ಹಾಕಲಿಲ್ಲ. ಕಡಲೆ ಹಾಕಿದ ನಂತರ ನೀರು ಇರ್ಲಿಕ್ಕೆ ಉಂಟಾ ಹೇಗೆ? ಸ್ವಲ್ಪ ನೀರು ಹಾಕ್ಲಿಕ್ಕೆ ಉಂಟು. ಮತ್ತೆ ಆ್ಯಕ್ಚುಲಿ ಇದು ನೀವು ಮೊಸರು ಸಹ ಹಾಕಬೇಕು ಇದರಲ್ಲಿ. ಮೊಸರು ಟೊಮ್ಯಾಟೊ ನಾನು ಹಾಕಿದ್ದೆ, ಅದಕ್ಕೆ ಮೊಸರು ಹಾಕಲಿಲ್ಲ. ಯಾಕೆ ಜಾಸ್ತಿ ಹುಳಿ ಹಾಕ್ತಾರಲ್ಲ. ಇಲ್ಲ, ನಾವು ನೀರಿನ ಬದಲು ಮೊಸರು ಹಾಕಬೇಕು. ಟೊಮ್ಯಾಟೊ ಹಾಕುದಿಲ್ಲ ಅಥವಾ ನೀವು ಮೊಸರು ಹಾಕಬೇಕು. ಈಗ ನೋಡಿ ಸ್ವಲ್ಪ ನೀರು ಹಾಕುವ. ಸಾಕು. ಇದು ಜಾಸ್ತಿ ಬೇಯಬೇಕು ಅಂತ ಉಂಟಾ? ಅಂದರೆ ಇಲ್ಲ, ಫುಲ್ಲು ಮೆಲ್ಟ್ ಆಗಲಿಕ್ಕಿಲ್ಲ. ಈಗ ಅದು ಕಡ್ಲೆಟ್ ಪೌಡರ್ ಹಾಕಬೇಕಾ? ಹಾಕಿ. ಅಂದರೆ 1 ಸ್ಪೂನ್ಗೆ 2 ಸ್ಪೂನ್ ಹಾಕಬೇಕು. ಕಡಲೆ ಹಿಟ್ಟು ಬಿದ್ದಾಗ ಸ್ವಲ್ಪ ಗ್ರೇವಿ ಟೈಪಲ್ಲಿ ಆಗ್ತದೆ. ಮತ್ತು ಇದ್ರ ಉಪ್ಪು ಹಾಕಲಿಲ್ಲ ನಾನು. ಉಪ್ಪು ನೀವು ಸ್ಟಾರ್ಟಿಗೆ ಹಾಕಿದ್ರಿ? ಹಾಕಿದ್ದೆ ಸ್ವಲ್ಪ. ಅಂದರೆ ಏನು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಫ್ರೈ ಆಗಲಿಕ್ಕೆ ಹಾಕಿದ್ರ?
ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಬೇಕಾ? ನೀರು ಸ್ವಲ್ಪ. ಹಾಂ ಸಾಕಾ? ಈಗ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ 5 ಮಿನಿಟ್ಸ್ ಬಿಡು. 5 ನಿಮಿಷ ಬಿಡ್ಬೇಕು. ಓಕೆ, ಆಲ್ಮೋಸ್ಟ್ ರೆಡಿಯಾ ಇದು? ಆಲ್ಮೋಸ್ಟ್ ರೆಡಿ ಈಗ. ಓಕೆ, ಸ್ವಲ್ಪ ಚೂರು ಬಾಯ್ಲ್ ಆಗಬೇಕು ಸ್ವಲ್ಪ ಬಾಯ್ಲ್ ಚೂರು. ಆಗಬೇಕಲ್ಲ? ಅದು ಸ್ಮೆಲ್ ಸ್ವಲ್ಪ ಹೋಗ್ತದೆ. ಹಾಂ, ಸ್ಮೆಲ್ ಹೋಗ್ತದೆ. ಹಸಿ ಸ್ಮೆಲ್. ಮಸಾಲ ಅದು ಸ್ಮೆಲ್ ಸ್ವಲ್ಪ. ಹಾಂ, ಮಸಾಲೆ ಸ್ಮೆಲ್ ಹೋಗುತ್ತಲ್ಲ. ಅದು ಸ್ವಲ್ಪ ಅದರಲ್ಲಿ ನೀರುಳ್ಳಿ ಸ್ಮೂತ್ ಆಗಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಚೂರು ಚೆನ್ನಾಗಿ ಅದೇ ಸ್ವಲ್ಪ ಬಾಯ್ಲ್ ಆಗಬೇಕು, ಚೆನ್ನಾಗಿ ಆಗಬೇಕಲ್ಲ. ಇದು ನೀರು ದೋಸೆ ಅದಕ್ಕೂ ಕೂಡ ಒಳ್ಳೇದಾಗಬಹುದು ಅಂತ ಈ ಕಡೆ ಮಂಗಳೂರು ಸೈಡಲ್ಲ ಹಾಗೆ ಆಗ್ಬೋದು. ನಾನು ತಿನ್ನಿಲ್ಲ ಈ ತನಕ. ದೋಸೆಯಲ್ಲಿ ದೋಸೆಗೂ ಆಗ್ಬೋದಲ್ಲ? ದೋಸೆಯಲ್ಲಿ ಆಗ್ತದೆ. ಓಕೆ, ಇಲ್ಲಾಂದರೆ ಊಟಕ್ಕೆ ಕೂಡ ನಡೀತದೆ. ಊಟಕ್ಕಿರ್ಬೇಕು. ಓಕೆ, ಇದು ಬೆಳಿಗ್ಗೆ ಮಕ್ಕಳಿಗೆ ಸಹ ಬೇಗ ನಿಮಗೆ ತರಕಾರಿ ಏನು ಇಲ್ಲ ಅಥವಾ ಕ್ಯಾಪ್ಸಿಕಮ್ ಉಂಟಾತೋ ನೀರುಳ್ಳಿ ಉಂಟಾತೋ ಈ ಥರ ಮಾಡಬೇಕು. ಈ ಥರ ಮಾಡ್ಬೋದಲ್ಲ? ಓಕೆ, ನಮ್ಮ ಈ ಕಡೆ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಹೇಗೆ ಅಂತ ಹೇಳಿದರೆ ಈರುಳ್ಳಿ ಸಾರು ಅಂತ ಮಾಡ್ತಾರೆ. ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ, ಹೌದಾ? ಈರುಳ್ಳಿ ಹಾಕಿ. ಬಟ್ ಇದು ಇದಕ್ಕೆ ತೆಂಗಿನಕಾಯಿ ಏನು ಹಾಕ್ಲಿಕ್ಕಿಲ್ಲ, ತೆಂಗಿನಕಾಯಿ ಏನು ಹಾಕ್ಲಿಕ್ಕೆ ಇಲ್ಲ ಇದ್ರಲ್ಲಿ. ಓಕೆ, ಅಂದರೆ ತರಕಾರಿ ಎಲ್ಲ ಇಲ್ಲದಿದ್ದರೆ ಆ ಥರ ಮಾಡೋದು. ಅಥವಾ ಬಟಾಣಿ ಇದು ಸ್ವಲ್ಪ ಹಾಕಬೇಕು. ಇಲ್ಲ ಅಥವಾ ಬಟಾಟೆ ಸಹ ನಮ್ಮ ಊರಲ್ಲಿ ಹಾಕ್ತಾರೆ. ಇದಕ್ಕೆ ಹಾಕುತ್ತಾರೆ ಇಲ್ಲಿ ಬಟಾಣಿ? ಇದಕ್ಕೆ ಬಟಾಣಿ ಹಾಕ್ಬೋದಾ? ಬಟಾಣಿ ಸಹ ಹಾಕ್ತಾರೆ ಸ್ವಲ್ಪ. ಹಾಂ, ಓಕೆ. ಅದಕ್ಕೆ ಬಾಯಿಗೆ ಒಂದೊಂದು ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಅದು ಒಂದು ಪರಿಮಳ ಬರ್ತಾರೆ. ಮತ್ತೆ ಟೇಸ್ಟ್ ಗಸಿ ಟೈಪಿಲ್ಲ, ಗಸಿ ಟೈಪ್ ಆಗ್ತದೆ. ಓಕೆ, ಬೈಲಲ್ಲ? ಈಗ ನೋಡಿ ಆಲ್ಮೋಸ್ಟ್ ಈಗ ಆಯ್ತು. ಈಗ ಆಯ್ತಾ? ಇದರಲ್ಲಿ ಸ್ವಲ್ಪ ಉಪ್ಪು ಹಾಕುವ. ಯಾಕೆ ನಾನು ಅದೇ ಆಗ ಆಲ್ರೆಡಿ ಸ್ವಲ್ಪ ಹಾಕಿದ್ರಾ? ಹಾಂ, ಸ್ವಲ್ಪ ಚೂರು ಉಪ್ಪು ಹಾಕ್ತೀನಿ. ಸ್ವಲ್ಪ ಚೂರು ಉಪ್ಪು ಹಾಕ್ತಿದ್ರಲ್ಲ? ಸ್ವಲ್ಪ ಹಾಕ್ತೇನೆ, ಸ್ವಲ್ಪ ಹಾಕ್ತೇನೆ. ಎಷ್ಟು? ಓಕೆ, ಸಾಕು. ಆಯಿತು, ನಮ್ಮದು ಪದಾರ್ಥ ನೀರುಳ್ಳಿದು ಕ್ಯಾಪ್ಸಿಕಮ್ ಪದಾರ್ಥ ಆಲ್ಮೋಸ್ಟ್ ರೆಡಿ. ಆಲ್ಮೋಸ್ಟ್ ರೆಡಿ ಅಲ್ಲ? ಗಮ್ಮದು ಕಾಣ್ತುಂಟು ಮಾತ್ರ. ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಹಾಗಾದರೆ ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಈಗ ಸರ್ವ್ ಮಾಡುವ. ಈಗ ಸರ್ವ್ ಮಾಡೋದಲ್ಲ? ಸ್ವಲ್ಪ ಕೈ ಇದರಲ್ಲಿ. ಹಾಂ, ಬಿಸಿ ಬಿಸಿಯಾದ ಬಿಸಿ ಬಿಸಿ ಕ್ಯಾಪ್ಸಿಕಮ್ ನೀರುಳ್ಳಿ ಪದಾರ್ಥ ಗಸಿ. ಓಕೆ, ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕು. ಓಕೆ, ಪದಾರ್ಥ ಅಂತ ಬಂದಾಗ ಮೇಲೆ ಒಂದು ಕೊತ್ತಂಬರಿ ಹಾಕಿದರೆ ಗಮ್ಮತ್ತಲ್ಲ? ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಆಗೋದು ಟೇಸ್ಟ್ ಬರೋದಿಲ್ಲ. ಇದು ನಮ್ಮದು ಪಿಯಾಜೋ ಕ್ಯಾಪ್ಸಿಕಮ್ ಪದಾರ್ಥ ರೆಡಿ. ತರಕಾರಿ ಪಿಯಾಜೋ ಕ್ಯಾಪ್ಸಿಕಮ್ ತರಕಾರಿ ರೆಡಿ. ಓಕೆ, ಪಿಯಾಜ್ ಕ್ಯಾಪ್ಸಿಕಮ್ ತರಕಾರಿ ಅಲ್ಲ? ಓಕೆ, ನಿಮ್ಮ ಏನು ಒಡಿಶಾದ ಹೆಸರಲ್ಲ ಪಿಯಾಜ್ ಕ್ಯಾಪ್ಸಿಕಮ್ ತರಕಾರಿ ಅಲ್ಲ? ಓಕೆ, ಚೆನ್ನಾಗಿ ಉಂಟು, ನೋಡಲಿಕ್ಕೆ ಕೂಡ ಗಮ್ಮತ್ತು ಕಾಣ್ತಾ ಉಂಟು. ಮೇಲೆಲ್ಲ ಹಸಿರು ಕ್ಯಾಪ್ಸಿಕಮ್ ಕೂಡ ಹಸಿರಲ್ಲ? ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಟೇಸ್ಟ್ ನೋಡೋಲ್ಲ ಆದ್ರೀಗ? ಓಕೆ, ಸರೋಜ ಮ್ಯಾಮ್ ಸ್ಪೆಷಲ್ ಆಗಿ ಒಡಿಶಾ ಸ್ಪೆಷಲ್ ಡಿಶ್ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಪಿಯಾಜೋ ಕ್ಯಾಪ್ಸಿಕಮ್ ತರಕಾರಿ ತಯಾರಿಸುವ ವಿಧಾನ. ಮೊದಲಿಗೆ 1-2 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ದುಂಡನೆ ತುಂಡು ಮಾಡಿದ ಈರುಳ್ಳಿ, ಅರಶಿನ ಪುಡಿ, ದುಂಡನೆ ತುಂಡು ಮಾಡಿದ ಕ್ಯಾಪ್ಸಿಕಮ್ ಅನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ 1 ಚಮಚದಷ್ಟು ಗರಂ ಮಸಾಲಾ ಪುಡಿ, ಚಿಕನ್ ಮಸಾಲಾ ಪುಡಿ 1 ಚಮಚ, ರುಚಿಗೆ ಅನುಸಾರವಾಗಿ ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಕೊನೆಯಲ್ಲಿ ಶೇಂಗಾ ಬೀಜದ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಒಡಿಶಾ ಸ್ಪೆಷಲ್ ಪಿಯಾಜೋ ಕ್ಯಾಪ್ಸಿಕಮ್ ತರಕಾರಿ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಒಡಿಶಾ ಸ್ಪೆಷಲ್ ಪಿಯಾಜಾ ಕ್ಯಾಪ್ಸಿಕಮ್ ತರಕಾರಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ ರಚಿಸುವ ನಮ್ಮ ಸೌರುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೋದರ್, ಐಶ್ವರ್ಯ KT ಸ್ಪೆಷಲ್ ಟೀ, ವಿದ್ಯಾ ಕಾಫಿ, ಹಾಗೆಯೇ ಶಶಿ ಸೋಪು. ಓಕೆ, ಸರೋಜ ಮ್ಯಾಮ್ ಸಾಗಲಾಗಿರುವಂತಹ ಒಡಿಶಾ ಸ್ಪೆಷಲ್ ಒಂದು ಡಿಶ್ ರೆಡಿ ಮಾಡಿಟ್ಟಿದ್ದಾರೆ ಪದಾರ್ಥ. ಈಗ ಇನ್ನೊಂದು ಸ್ಪೆಷಲ್ ಸ್ವೀಟ್ ಮಾಡ್ತಾರೆ ಅಂತ ಹೇಳಿದರು, ಏನು ಅಂತ ಅವ್ರ ಜೊತೆ ಕೇಳೋಣ. ಎಸ್ ಮ್ಯಾಮ್, ಇವಾಗ ದೋಸೆ ಅಂತ ಹೇಳಿದ್ರಲ್ಲ? ದೋಸೆ ನಮ್ಮ ಊರಲ್ಲಿ ಅದು ಹೇಳ್ತಾರೆ ಪೂರ ಚಕ್ಕುಳಿ. ಚಕ್ಕುಳಿ ದೋಸೆಗೆ ನೀವು ದೋಸೆ ಹೇಳ್ತೀಯಾ? ನಮ್ಮ ಊರಲ್ಲಿ ದೋಸೆಗೆ ಚಕ್ಕುಳಿ ಹೇಳ್ತಾರೆ. ಚಕ್ಕುಲಿ ಅಂತಾರೆ, ಇಲ್ಲಿ ಎಲ್ಲ ಸಿಗುತ್ತೆ ಅದು ಮುಡುಕಿ ಹೇಳ್ತಾರೆ ಅಲ್ಲಿ. ಮುಡುಕಿಯಾ? ಓಕೆ, ಹೆಸರು ನೋಡಿ ಬೇರೆ ಬೇರೆ. ಅದು ಪೂರ ಚಕ್ಕುಳಿ ಅಲ್ಲ? ಸ್ವೀಟ್ ಇರುತ್ತಲ್ಲ? ಓಕೆ, ಸ್ಟಾರ್ಟ್ ಮಾಡು. ಫಸ್ಟಿಗೆ ನಾನು ಇದು ತೆಂಗಿನಕಾಯಿ ಗ್ರೈಂಡಿಂಗ್ ಮಾಡುವ ಫಸ್ಟ್. ಓಕೆ, ನೀವು ಅದು ಸ್ವಲ್ಪ ಇಡೀ ಇದ್ದ ಕಾರಣ ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡಿ ಸ್ವಲ್ಪ ಸ್ಲೈಸ್ ಹುಡಿ ಹಾಕಿ ಸ್ವಲ್ಪ. ಓಕೆ,
ನೀರೇನು ಹಾಕ್ಲಿಕ್ಕಿಲ್ಲ ಅದಕ್ಕೆ? ನೀರು ಹಾಕ್ಲಿಕ್ಕಿಲ್ಲ, ಖಾಲಿ ಇದು ಖಾಲಿ ತೆಂಗಿನಕಾಯಿ ಸಾಕಾ? ತೆಂಗಿನಕಾಯಿ ಖಾಲಿ ಸಾಕು. ಓಕೆ, ಬೆಲ್ಲ ಆಮೇಲೆ ಹಾಕೊಳ್ಳೋದಾ? ನೋಡು, ಹಾಂ ಸಾಕಾಗೋದಾ? ಸಾಕು. ಈಗ ಬೆಲ್ಲಕ್ಕೆ ಸ್ವಲ್ಪ ಬಾಯ್ಲ್ ಮಾಡಿ, ಬಾಯ್ಲ್ ಮಾಡುವ ಸ್ವಲ್ಪ ಬೆಲ್ಲ ಬಾಯ್ಲ್ ಮಾಡಬೇಕಾ? ಕಡಾಯಿ. ಓಕೆ, ಹಾಗಾದರೆ ಕಡಾಯಿ ಬೇಕಲ್ಲ, ಹಾಗೆ ಡ್ರೈ ಆಗಿ ಹಾಕ್ತೀರಾ? ಅದಕ್ಕೆ ಸ್ವಲ್ಪ ಚೂರು ನೀರು ಹಾಕಿ, ನೀರು ಹಾಕಬೇಕಾ? ಸ್ವಲ್ಪ ಹಾಕಿ. ಓಕೆ, ಸಾಕಲ್ಲ? ಅಷ್ಟು ಸಾಕು. ಇದು ಇಲೈಚಿ ಉಂಟಲ್ಲ? ಹಾಂ, ಓಕೆ, ಏಲಕ್ಕಿ. ಏಲಕ್ಕಿ ಸ್ವಲ್ಪ ಇದ್ರಲ್ಲ, ಅದಕ್ಕೆ ಬೆಲ್ಲ. ಇದು ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಮಾಡ್ಕೊಳ್ಳೋದಲ್ಲ. ಓಕೆ, ಬಾಯ್ಲ್ ಆಗ. ನೀವು ದೋಸೆ ಅಂತ ಹೇಳಿದ್ರಿ, ಈ ಥರ ಬೆಲ್ಲ ಅಂದರೆ ಹೇಗೆ ಅದನ್ನು ಹೇಗೆ ಎಂತ ಮಾಡೋದು ಈಗ? ಇದು ನಾನು ಕಷಾಯ ಮಾಡಿ ಕೊಡ್ತೇನೆ ಸರ್, ಇದು ಬೆಲ್ಲ. ಓಕೆ, ಕಷಾಯಕ್ಕೆ ಹಾಕ್ತೇನೆ ಸರ್. ತೆಂಗಿನಕಾಯಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ದೋಸೆ ಆಲ್ರೆಡಿ ದೋಸೆ ಹಾಕಬೇಕು, ಮತ್ತೆ ಅದು ಸ್ವೀಟ್ ಸ್ವಲ್ಪ ಅದರಲ್ಲಿ ಮೇಲೆ ಹಾಕಿ ಮತ್ತೆ ಪುನಃ ಇಟ್ಟು ಸ್ವಲ್ಪ ಅದರಲ್ಲಿ ಎರಡು ಸತಿ ಹಾಕಬೇಕು. ದಪ್ಪ ಸ್ವಲ್ಪ ಆಗ್ತದೆ. ಆಕ್ಚುಲಿ ಹುಡಿ ಬೆಲ್ಲ ಸಿಗ್ತದೆ ಒಳ್ಳೇದು, ಹುಡಿ ಬೆಲ್ಲ ಸಿಗ್ತದೆ, ಬೇಗ ಆಗ್ತದೆ. ನಾನು ನಮಗೆ ಸಿಗ್ಲಿಲ್ಲ ನಾನು ತಂದದ್ದು. ಹಾಗೆ ಈಗ ಈ ಥರ ಪಾಕ ಮಾಡಿ ಹಾಕ್ತಿರಲ್ಲ. ನಮ್ಮ ಊರಲ್ಲಿ ಜಾಸ್ತಿ ಸ್ವೀಟ್ ತಿಂತಾರೆ, ಖಾರ ಸ್ವೀಟ್ ಎಲ್ಲ ಸ್ವೀಟ್ ಪದಾರ್ಥ, ದೋಸೆ ಮತ್ತೆ ಸ್ವೀಟ್ ಎಲ್ಲ ಸ್ವೀಟಿಗೆ ಜಾಸ್ತಿ. ನಿಮ್ಮ ಫೆಸ್ಟಿವಲ್ ಅಲ್ಲಿ ಸಹ ಜಾಸ್ತಿ ಸ್ವೀಟೇ ಮಾಡ್ತಾರೆ. ಸ್ವೀಟೇ ಮಾಡ್ತಾರಲ್ಲ. ಈಗ ನೋಡಿ, ಈಗ ಮೇಂಟೆ ಆಗಬೇಕಾ ಮೊದಲು ಸಹ ನಾನು ತೆಂಗಿನಕಾಯಿ ಸಹ ಹಾಕಬೇಕು. ಈಗ ಅಲ್ಲ. ಓಕೆ, ಈ ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಕೊಳ್ಬೋದಾ? ಸಕ್ಕರೆ ಹಾಕಲಿಲ್ಲ ನಾನು, ಯಾವಾಗ ಸಹ ನೋಡಲಿಲ್ಲ. ನಮ್ಮ ಅಮ್ಮ ಹತ್ರ ಬೆಲ್ಲಲ್ಲಿ ಮಾಡ್ತಾರೆ, ಸಕ್ಕರೆಯಲ್ಲಿ ಮಾಡೋದಿಲ್ಲ. ಈಗ ಇದು ತೆಂಗಿನಕಾಯಿ ಹಾಕುವ ಸ್ವಲ್ಪ ಇದರಲ್ಲಿ. ಓಕೆ, ಮಿಕ್ಸ್ ಮಾಡಿದಂಥ ತೆಂಗಿನಕಾಯಿ ಎಲ್ಲ ಡೈರೆಕ್ಟ್ ನೀವು ಹಾಕಬೇಕು, ಅದು ಸ್ವಲ್ಪ ಬೇರೆ ಟೇಸ್ಟ್ ಬರ್ತದೆ. ಇದು ಫ್ರೈ ಮಾಡಬೇಕು, ಇದು ಸ್ಲೋ ಮಾಡಿ ಸ್ವಲ್ಪ. ಇದು ಸ್ವಲ್ಪ ಒಳ್ಳೆಯದು ಆಗ್ತದೆ, ಪರಿಮಳ ಸಹ, ಸ್ಮೆಲ್ ಸಹ ಒಳ್ಳೆಯದು, ಚೆನ್ನಾಗಿ ಬರುತ್ತಲ್ಲ. ಇದಕ್ಕೆ ಆ್ಯಕ್ಚುಲಿ ಕಾಯಿ ಬೆಲ್ಲ ಅಂತ ಹೇಳೋದು ನೋಡಿ. ಇದು ತೆಂಗಿನಕಾಯಿ ಮತ್ತು ಬೆಲ್ಲ ಸೇರಿ ಒಟ್ಟಿಗೆ ಕಾಯಿ ಬೆಲ್ಲ. ಈಗ ಆಲ್ರೆಡಿ ನೋಡಿ ಆಲ್ಮೋಸ್ಟ್ ಆಯ್ತು. ಇದು ಆಗಿದಲ್ಲ, ಜಾಸ್ತಿ ಫ್ರೈ ಆಗಬೇಕು ಅಂತ ಜಾಸ್ತಿ ಫ್ರೈ ಮಾಡಿ, ಯಾಕೆ ದೋಸೆಯಲ್ಲಿ ಪುನಃ ಬೇಯಬೇಕು, ಬಾಯ್ಲ್ ಆಗ್ತಾರಲ್ಲ ಅದಕ್ಕೆ ತಿನ್ಬೇಕು. ಈಗ ದೋಸೆ ಮಾಡುವ. ಇದು ಆಯ್ತು ಈಗ ಆಗಿದೆ. ಈಗ ಸ್ಲೋ ಮಾಡ್ತಾನೆ, ಸ್ಲೋ ಮಾಡಿ ಇದನ್ನು ಸೈಡ್ ಇಡುವಲ್ಲ. ಓಕೆ, ಇದಕ್ಕೆ ಈಗ ತವ ಇಡಬೇಕಾ? ತವಲ್ಲಿ ನಾವು ಅಲ್ಲಿಗೆ ತವ ಇಡ್ತಾ ಇದ್ದೇವೆ. ಅದು ನೀವು ಈಗ ಅಕ್ಕಿ ಮನೆಯಲ್ಲೇ ರೆಡಿ ಮಾಡಿ ಅಕ್ಕಿ ರಾತ್ರಿಗೆ ನೀರಲ್ಲಿ ಹಾಕಿ ಇಡಬೇಕು. ಅಕ್ಕಿ ಮತ್ತೆ ಉದ್ದು ಅದು ಹಾಕಿ ಇಡಬೇಕು. ಮತ್ತೆ ಬೆಳಿಗ್ಗೆ ಇದು ಎಲ್ಲ ಗ್ರೈಂಡಿಂಗ್ ಮಾಡಿ ಇಡಬೇಕು. ಸ್ವಲ್ಪ ಅರ್ಧ ಗಂಟೆ ಅಕ್ಕಿ ಮತ್ತು ಉದ್ದನ್ನ ಉದ್ದು ಜಾಸ್ತಿ, ಉದ್ದು ಸ್ವಲ್ಪ ಜಾಸ್ತಿ. ಇದು ಅಕ್ಕಿ ಚೂರು ಕಡಿಮೆ. ಅಕ್ಕಿ 1 ಗ್ಲಾಸ್ ಉಂಟಾತು, ಅರ್ಧದಿಂದ ಜಾಸ್ತಿ ಕೊಡ್ಬೇಕು. ಅರ್ಧಕ್ಕಿಂತ ಜಾಸ್ತಿ, 1 ಗ್ಲಾಸ್ ಅಕ್ಕಿ ಹಾಕಿದ್ರೆ ಉದ್ದು ಜಾಸ್ತಿ ಹಾಕ್ಬೇಕು. ಅರ್ಧ, ಈಗ ನಾನು ನಾರ್ಮಲ್ ದೋಸೆಗೆ ಅಂತ ಸ್ವಲ್ಪ ಹಾಕ್ತೇನೆ ಅರ್ಧ ಬೌಲಲ್ಲಿ. ಇದು ಸ್ವಲ್ಪ ಅರ್ಧದಿಂದ ಜಾಸ್ತಿ ಹಾಕಿ. ಮತ್ತೆ ಅದರಿಂದ ಒಂದು ಸ್ವಲ್ಪ ಸ್ಮೂತ್ ಟೈಪಲ್ಲಿ ಬರ್ತಾರೆ. ಉದ್ದು ಜಾಸ್ತಿ ಹಾಕಿದ್ರೆ ಸ್ಮೂತ್ ಆಗ್ತದೆ ಸ್ವಲ್ಪ, ಮತ್ತೆ ತಿನ್ನಲಿಕ್ಕೆ ಸಹ ಸರಿ ಆಗ್ತದೆ. ಇದೆಲ್ಲ ಹಬ್ಬದ ಟೈಮಿಗೆ ಮಾಡುವಂಥದ್ದು? ಹಬ್ಬದ ಟೈಮಲ್ಲಿ ಮಾಡ್ತಾರೆ. ನೀವು ಅದಕ್ಕೆ ಈಗ ಏನು ಕೈಗೆಲ್ಲ ಮದರಂಗಿ ಎಲ್ಲ ಇಟ್ಕೊಂಡು ಬಂದಿದ್ದೀರಾ? ಅಲ್ಲ, ನಾನು ನಮ್ಮದು ಮನೆಯಲ್ಲಿ ಒಂದು ಫಂಕ್ಷನ್ ಆಯಿತು ಮೊನ್ನೆ, ಅದಕ್ಕೆ ಹಾಕಿದ್ದು. ಈಗ ನೋಡಿ, ಇದು ತುಂಬ ದೊಡ್ಡ ದೊಡ್ಡ ದೋಸೆ ಮಾಡಲಿಕ್ಕಿಲ್ಲ, ಸಣ್ಣದು ಚಿಕ್ಕ ಸಣ್ಣ. ಇದು ಇದರಲ್ಲೇ ಇರಲಿ ಅಥವಾ ಬೇರೆ ಬೌಲಿಗೆ ಹಾಕೊಳ್ಳೋದಾ? ಬೌಲಿಲ್ಲ, ನಾನು ಸ್ಪೂನಲ್ಲಿ ಹಾಕಿ ಕೊಡ್ತೀನಿ. ಬಿಸಿಯಾಗಿದೆ? ಬಿಸಿ ಆಯಿತು ಆಯಿತು. ಹಾಂ, ಬಿಸಿ ಸ್ವಲ್ಪ ಬಿಸಿ ಆಗಲಿ ಅಂತ. ಓಕೆ, ಈಗ ದೋಸೆ ಇಡ್ತಾ ಇದ್ದೀರಾ? ಎಷ್ಟು ಹಾಕಿ, ಇದು ಸ್ವೀಟ್ ಉಂಟಲ್ಲ, ಇದು ಸ್ವೀಟಿಗೆ ಈ ಥರ ಇದರಲ್ಲಿ ಮೇಲೆ ಹಾಕಿ. ಓಕೆ, ಬಿಸಿಲ್ವಾ? ಚೂರು ಬಿಸಿ ಉಂಟು, ಪರವಾಗಿಲ್ಲ. ಅಡಿಗೆ ಕೊನೆ ಬಂದಾಗ ಸ್ವಲ್ಪ ಬಿಸಿ ಕೈಗೆ ಮುಟ್ಟಬೇಕಲ್ಲ. ಮತ್ತೆ ಇದು ಪುನಃ ಅದರ ಮೇಲೆ ಹಾಕಬೇಕು, ಮೇಲೆ ಹಾಕಿಬೇಕು. ಓಹೋ, ಅಂದರೆ ಸ್ವಲ್ಪ ದಪ್ಪವೇ ಜಾಸ್ತಿ ಇರುತ್ತೆ ಅದಲ್ಲ?
ಹಾಂ ಚೂರು ದಪ್ಪ ಇಲ್ಲ ಎಷ್ಟು ದಪ್ಪ, ಮತ್ತು ಅದರಲ್ಲಿ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಮುಚ್ಚಳಬೇಕು. ಓಕೆ, ಹಚ್ಚಿದಾ? ಇದು ಸ್ವಲ್ಪ ನೋಡಬೇಕು, ದಪ್ಪ ದೋಸೆನ ಸ್ವಲ್ಪ ಚೂರು ಟೈಮ್ ಬೇಕು ಅದು. ಹಾಂ, ಟೈಮ್ ಬೇಕು. ಹೌದು, ಈ ಥರದ ಕೆಲವು ಈರುಳ್ಳಿಯಲ್ಲಿ ಹಾಕಿ ನೋಡಿ ದೋಸೆದ ಮೇಲೆ ಆ ಥರ ಕೂಡ ಮಾಡ್ತಾರಲ್ಲ, ಸ್ವಲ್ಪ ಅದು ದಪ್ಪ. ಈರುಳ್ಳಿ ನೀವು ಇದರಲ್ಲಿ ಮಿಕ್ಸ್ ಮಾಡಿ ಹಾಗೆ ಮಾಡಬೇಕು. ಈರುಳ್ಳಿ ಮತ್ತೆ ಕೊತ್ತು ಸೊಪ್ಪು ಅದೆಲ್ಲ ಕರಿಬೇವೆಲ್ಲ ಮಿಕ್ಸ್ ಮಾಡಿ. ಕರಿಬೇವಿಲ್ಲ, ಅದು ಯಾವುದು ಕರಿಪತ್ತ ನಮ್ಮದು ಹೇಳ್ತಾರೆ. ಹಾಂ, ಕರಿಪತ್ತೆನಾ? ಓಕೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಬಹುದು. ಕರಿಪತ್ತ, ಚಿಲ್ಲಿ ಮತ್ತೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಬೇಕು. ಇಲ್ಲ ಅಥವಾ ಈ ಥರ ಮಾಡಲಿಕ್ಕಿಲ್ಲ, ಅದು ಬೇರೆ ಟೈಪ್. ಅದು ಖಾರ ಆಗುತ್ತೆ, ಇದು ಸ್ವೀಟ್ ಅಲ್ಲ. ಈ ಥರ ಆಯಿತು. ಇದು ಸ್ವಲ್ಪ ಪಲ್ಟಿ ಮಾಡಬೇಕು. ಈಗ ಪಲ್ಟಿ ಮಾಡೋದಲ್ಲ ನೋಡಿ, ನೀವು ಹೇಗೆ ಹೇಳ್ತಿದ್ದೀರ. ಓಕೆ, ಇದ್ರ ಹೀಗೆ ಪಲ್ಟಿ ಮಾಡಬೇಕು. ಅದು ದೋಸೆ ಸ್ವಲ್ಪ ರೌಂಡ್ ಶೇಪ್ ಬೇರೆ ಆಯಿತು. ಹೌದು, ಆ್ಯಕ್ಚುಲಿ ಫುಲ್ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ. ಸಣ್ಣ ಸಣ್ಣ ಬರಬೇಕು, ಚೆನ್ನಾಗಿ ಬರಬೇಕಲ್ಲ. ಇದಕ್ಕೊಂದು ಚೆನ್ನಾಗಿ ಬರುತ್ತಾ? ಹಾಂ, ಚಿಕ್ಕದು. ಹಾಂ, ಓಕೆ. ಆಯಿತು. ಈ ನಾರ್ಮಲ್ ಆಗಿ ನಾವು ಯಾವುದಕ್ಕೆ ಹೋಟೆಲ್ಗೆ ಹೋಗುವಾಗ ಸೆಟ್ ದೋಸೆ ಅಂತ ಸಿಗುತ್ತೆ, ಅದು ಪ್ಲೇಟಿಗೆ 3 ಎಲ್ಲ ಸಿಗುತ್ತೆ. ಇದು ಕ್ಯಾರೆಟ್ ಹಾಕಿ ಮಾಡ್ತಾರೆ ಒಂದು ದೋಸೆ, ಆ ಟೈಪಲ್ಲಿ ಸಣ್ಣದು ಚಿಕ್ಕ ಚಿಕ್ಕ. ಇದು ಆಯ್ತು. ಈಗ ಪ್ಲೇಟ್ ಆಕ್ಚುಲಿ ಅದು ಅಪ್ಪ ತವ ಉಂಟನ, ಅದರಲ್ಲಿ ಮಾಡ್ಬೇಕು. ಈಗ ರೌಂಡ್ ಶೇಪಲ್ಲಿ ಹೀಗೆ ಆ ಥರ ಮಾಡಬೇಕು. ಇದು ಸ್ವಲ್ಪ ಗುಂಡಿ ಇರ್ತಾರೆ, ಅದರಲ್ಲಿ ಮಾಡಬೇಕು, ಒಳ್ಳೇದು. ಶೇಪ್ ಚೆನ್ನಾಗಿ ಬರುತ್ತೆ. ಶೇಪ್ ಸ್ವಲ್ಪ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಚೂರು ಶೇಪ್ ಚೇಂಜ್ ಆಗ್ತದೆ. ಓಕೆ, ಇದಾದರೆ ಪ್ಲೈನ್ ಆಗಿರೋ ಕಾರಣ ಸ್ವಲ್ಪ ಬಂದ ಓಡಿ ಆಗಿರ್ತದಲ್ಲ. ಇದರ ಮೇಲೆ ಈಗ ಕಾಯಿ ಬೆಲ್ಲ ಹಾಕಿದ್ರಲ್ಲ, ಸಾಕ? ಇದು ನಾರ್ಮಲ್ ಆಗಿ ಈಗ ಅಂದ್ರೆ ನೀವು ಹಬ್ಬ ಅಂತ ಹೇಳಿದ್ರಿ, ಅಂದ್ರೆ ಯಾವ ಟೈಮಿಗೆ? ಹೀಗೆ ಇದು ನಮ್ಮದು ಫೆಸ್ಟಿವಲ್ ಒಂದೇ, ಈಗ ಜೂನ್ 14, 15ಗೆ ಬರ್ತಾನೆ ಸಂಕ್ರಾಂತಿ, ರಾಜ್ಯ ಸಂಕ್ರಾಂತಿ ಹೇಳ್ತಾರೆ. ಅದಕ್ಕೆ ಸಹ ಇದು ಸ್ಪೆಷಲ್ ಮಾಡ್ತಾರೆ. ಸ್ಪೆಷಲ್ ಆಗಿ ಆಕ್ಚುಲಿ ಯಾವುದು ನಮ್ಮದು ಫೆಸ್ಟಿವಲ್ ಉಂಟನ ಆ ಟೈಮಲ್ಲಿ 3-4 ಟೈಪಲ್ಲಿ ಬೇರೆ ಬೇರೆ ಹಾಡಿಗೆ ಮಾಡ್ತಾರೆ. ಅದರಲ್ಲಿ ಈ ಟೈಪಲ್ಲಿ ಇದು ಸಹ ಒಂದು. ಓಕೆ, ನಾರ್ಮಲ್ ಆಗಿ ನೀವು ಪೂರಾ ಫೆಸ್ಟಿವಲ್ ಅಂತ ಬರುವಾಗ 2-3 ಬಗೆ ಮಾಡ್ತಾರೆ. 2-3-4 ಸಹ ಬಗೆಯಲ್ಲಿ ಮಾಡ್ತಾರೆ. ಒಂದು ಪ್ಲೇನ್ ದೋಸೆ, ಒಂದು ಚುಂಚಿ ಪತ್ರ ಉಂಟು ಅಲ್ಲಿ ಹೇಳ್ತಾರೆ, ಅದು ಸಹ ಪ್ಲಾಸ್ ಮಾಡಿ ಮಾಡ್ಲಿಕ್ಕೆ ಈ ತರ ಈಗ ಒಂದು ಪ್ಲಾಸ್ ಮಾಡ್ಬೇಕು. ಅದರಲ್ಲಿ ಸಹ ಸ್ವೀಟ್ ಹಾಕಿ ಮತ್ತೆ ಈಗ ಫೋಲ್ಡ್ ಮಾಡಿ ಮಾಡ್ಬೇಕು. ಅದು ಸಹ ಒಂದು ದೋಸೆ, ಇದು ಒಂದೇ ದೋಸೆ. ಮತ್ತೆ ಪ್ಲೇನ್ ದೋಸೆ, ಸ್ವೀಟ್ ದೋಸೆ ಜಾಸ್ತಿ. ಓಕೆ, ನಿಮ್ಮ ಫೆಸ್ಟಿವಲ್ಗೆಲ್ಲ ಬಂದ್ರೆ ಈಗ ಸ್ವೀಟ್ ಅಂತ ಜಾಸ್ತಿ ಇರುತ್ತೆ. ಸ್ವೀಟ್ ಇದು ಸ್ವಲ್ಪ ಅಲ್ಲಿ ಊರಲ್ಲಿ, ನಮ್ಮ ಊರಲ್ಲಿ ಸ್ವೀಟ್ಸ್ ಜಾಸ್ತಿ ತಿಂತಾರೆ. ಈಗ ನೋಡಿ ಈ ತರ ಬರ್ತಾರೆ. ಸ್ವಲ್ಪ ಚೆನ್ನಾಗಿ ಬಂದಿದೆಲ್ಲ, ಆಲ್ಮೋಸ್ಟ್ ರೆಡಿ. ಆಫ್ ಮಾಡೋದಲ್ಲ? ಆಫ್ ಮಾಡಿ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ? ಇದು ನಮ್ಮದು ಪೂರಾ ಚಕ್ಕುಡಿ, ಒಡಿಸಾದು ಸ್ಪೆಷಲ್ ಪೂರಾ ಚಕ್ಕುಡಿ. ಪೂರಾ ಚಕ್ಕುಲಿ ರೆಡಿ ಅಲ್ಲ? ಚಕ್ಕುಲಿ ದೋಸೆ ಅಲ್ಲ, ಚಕ್ಕುಲಿ ಅಂದರೆ ದೋಸೆನಾ? ಓಕೆ, ಪೂರಾ ಚಕ್ಕುಲಿ ಅಲ್ಲ, ಒಡಿಶಾ ಸ್ಪೆಷಲ್. ಟೇಸ್ಟ್ ಅಂತೂ ಗಮ್ಮತ್ತಾಗಿರ್ಬೋದು. ಒಳಗಡೆ ನೀವು ಕಾಯಿ ಬೆಲ್ಲ ಎಲ್ಲ ಹಾಕಿ ಗಮ್ಮತ್ತು ಮಾಡಿಬಿಟ್ಟಿದ್ರೆ ಟೇಸ್ಟ್ ನೋಡಲ್ಲ ಆಗೋದ್ರೆ ಈಗ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಒಡಿಶಾ ಸ್ಪೆಷಲ್ ಪೂರಾ ಚಕ್ಕುಲಿ ರೆಡಿ ಮಾಡಿಬಿಟ್ಟಿದ್ರೆ ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಬೂರೋ ಚಕ್ಕುಳಿ ತಯಾರಿಸುವ ವಿಧಾನ: ಮೊದಲಿಗೆ ತೆಂಗಿನ ತುರಿಯನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಟುಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ನೀರಿಗೆ ಏಲಕ್ಕಿ, ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ತೆಂಗಿನ ಪುಡಿ ಹಾಕಿ ಬೆರೆಸುತ್ತಾ ಬೇಯಿಸಿಕೊಳ್ಳಿ. ನಂತರ ಉದ್ದಿನ ದೋಸೆಯ ಹಿಟ್ಟನ್ನು ಹುಯ್ದು ಮೇಲಿನಿಂದ ತೆಂಗಿನ ತುರಿಯನ್ನು ಉದುರಿಸಿ ಮತ್ತೆ ಪುನಃ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬೂರೋ ಚಕ್ಕುಳಿ ತಯಾರು. ಅಡುಗೆ ಅಂತ ರೆಡಿ ಆಗಿದೆ. ಯಾವ ನೋಡು ಫಸ್ಟ್ ಟೇಸ್ಟ್? ಈಗ ನೀವು ಇದು ದೋಸೆಗೆ ಈಚೆ ಮಿಕ್ಸ್ ಮಾಡಿಸಿ ನೋಡ್ಬೋದಲ್ಲ, ಇಲ್ಲಾಂದ್ರೆ ನೀವು ಸೆಪರೇಟ್ ಬಡಿಸಿ ತಿನ್ನಿ. ಈಗ ನಿಮ್ಮದು ಇಷ್ಟ ಯಾವುದು ನೋಡಿ. ಸ್ವೀಟ್ ಹಾಕಿದ ಕಾರಣ ನಾವು ಸಪ್ರೇಟ್ ಆಗಿ ತಿಂದರೆ ಗಮ್ಮತ್ತಿರುತ್ತಲ್ಲ. ತಗೊಳ್ಳಿ ನೀವು ಕೂಡ. ಬೆಲ್ಲ ಎಲ್ಲ ಹಾಕಿದ್ರಾ? ಬೆಲ್ಲ ಕಾಯಿ ಅಲ್ಲ? ಹೌದು, ತೆಂಗಿನಕಾಯಿ ಕಾಯಿ ಬೆಲ್ಲ ಒಳಗೆ ಸಿಗುವಾಗ ಟೇಸ್ಟ್ ಗಮ್ಮತ್ತುಂಟು. ಮತ್ತು ನಾರ್ಮಲ್ ಆಗಿ ನಾವು ಇದು ಈ ಕಡೆ ಎಲ್ಲ ನೀರು ದೋಸೆ ಎಲ್ಲ ತಿಂತೇವೆ, ಬಟ್ ಇದು ಹುಳಿ ಅಂದರೆ ಉದ್ದು ಅಕ್ಕಿ ಹಾಕಿ ಮಾಡಿದ್ರೆ ಹೌದು ಸ್ವೀಟ್ ಚೆನ್ನಾಗಿರುಂಟು. ಇದಕ್ಕೆ ಏನು ಬೇಕು ಅಂತಿಲ್ಲ, ನಾರ್ಮಲ್ ಒಂದು ಗ್ಲಾಸ್ ಚಹಾ ಇದ್ದರೆ ಸಾಕಾಗುತ್ತೆ. ಚೆನ್ನಾಗಿದೆ. ಈಗ ಸ್ಪೆಷಲಾಗಿ ಅಕ್ಕಿ, ಪಿಯಾಜ, ಕ್ಯಾಪ್ಸಿಕಮ್, ತರಕಾರಿ
ನೀವು ತರಕಾರಿ ಅಂತ ಹೇಳೋದಲ್ಲ, ತರಕಾರಿ ಅಂತ ಹೇಳೋದಲ್ಲ? ತರಕಾರಿ. ಓಕೆ. ಈಗೆಲ್ಲ ಬೇಕಲ್ಲ ಉದ್ದ. ಇದು ಅದೇ ದೋಸೆ ಜೊತೆನೇ ತಿನ್ನಬೇಕು, ಇಲ್ಲಾಂದ್ರೆ ಚಪಾತಿ ಜೊತೆ ಕೂಡ ಚೆನ್ನಾಗಿ, ಪೂರಿಯಲ್ಲಿ ಸಹ ತಿನ್ನಬೇಕು. ಪೂರಿಯಲ್ಲಿ ಕೂಡ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ನಾರ್ಮಲ್ ಆಗಿ ನಾವು ಕ್ಯಾಪ್ಸಿಕಮ್ ಅಂತ ಹೇಳುವಾಗ ಸಾಸ್ ಅದೆಲ್ಲ ಹಾಕಿ ಮಾಡುವಂಥ ಪದಾರ್ಥಗಳನ್ನು ಜಾಸ್ತಿ ತಿಂತೇವೆ. ಅದೇ ಇದು ಮನೆಯಲ್ಲಿ ಈರುಳ್ಳಿ ಮತ್ತು ಚಕ್ಕುಲಿ ಹಾಕಿ ಈಸಿ ರಪ್ಪ ಮಾಡ್ಕೊಳ್ಬೋದಲ್ಲ. ಟೇಸ್ಟ್ ಆಗಿದೆ, ಗಮ್ಮತ್ತಾಗಿದೆ. ಅದರಲ್ಲಿ ಸ್ಪೆಷಲ್ ಆಗಿ ಒಡಿಶಾ ಡಿಶ್ ಅಂತ ಹೇಳುವಾಗ ಅದೊಂದು ಬೇರೆ ರೀತಿ ಇರುತ್ತೆ. ಚೆನ್ನಾಗಿತ್ತು ಮ್ಯಾಮ್. ಹೇಗೆ ಅನ್ನಿಸ್ತು ನಿಮಗೆ 2 ಡಿಶ್ ಮಾಡಿ? ನಿಮಗೆ ಖುಷಿ ಆಗುತ್ತಲ್ಲ, ನೀವು ಯಾವಾಗಲೂ ಒಂದೊಂದು ಬಂದಾಗ ನಿಮ್ಮ ಊರಿದ ಡಿಶ್ ಹೇಳ್ಕೊಡ್ತಾರೆ, ಅದು ನಮಗೆ ಇನ್ನೂ ಖುಷಿ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ನಿಮಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಟೀಮ್ಗೆ ಸಹ ತುಂಬ ಥ್ಯಾಂಕ್ಸ್. ನಾನು ಎಷ್ಟು ಸತಿ ಬಂದು ಮಾಡಿದ್ದು ನಮಗೆ ತುಂಬ ಖುಷಿ ಆಗ್ತದೆ. ನಿಮಗೆ ಕೂಡ ಖುಷಿ. ಇನ್ನೂ ಕೂಡ ಜಾಸ್ತಿ ರೆಸಿಪಿಗಳನ್ನು ಹೇಳ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮಾಡಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಸರೋಜ ಮ್ಯಾಮ್ ಸ್ಪೆಷಲ್ ಆಗಿ ಒಡಿಶಾ ಡಿಶ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಶಿಕ್ಷಣ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.